ಉಡುಪಿ-ಮಂಗಳೂರು ಹೈವೇಯ ಯರ್ಮಾಳು ಬಳಿ ರಾಂಗ್ ಸೈಡ್ನಲ್ಲಿ ಬಂದ ಸ್ಕೂಟಿಯಿಂದಾಗಿ ನಡೆದ ಭೀಕರ ಅಪಘಾತದಲ್ಲಿ ಸವಾರ ಸ್ಥಳದಲ್ಲೇ ಸಾವು. ಗೂಡ್ಸ್ ವಾಹನ ಚಾಲಕನ ಕೈಗಳೇ ತುಂಡಾಗಿ ಹೋಗಿರೋ ಆ ಮನಕಲಕುವ ದೃಶ್ಯ ಹೇಗಿತ್ತು ನೋಡಿ. ಅದಮಾರಿನ ಗುರುರಾಜ್ ರಾವ್ ಅವರು ರವಿವಾರ ಸಂಜೆ ಯರ್ಮಾಳು ನಾರಾಳ್ತಾಯ ಗುಡಿಯ ಬಳಿ ಸ್ಕೂಟಿಯಲ್ಲಿ ರಾಂಗ್ ಸೈಡ್ ಬರ್ತಾ ಇದ್ರು. ಇದೇ ವೇಳೆ ಎದುರಿನಿಂದ ವೇಗವಾಗಿ ಬಂದ ಗೂಡ್ಸ್ ವಾಹನಕ್ಕೆ ಸ್ಕೂಟಿ ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ಗೂಡ್ಸ್ ವಾಹನ ಪಲ್ಟಿಯಾಗಿ ಬಿತ್ತು. ಅದರೊಳಗಿದ್ದ ಚಾಲಕ ವಿಜಯ ಕಾಮತ್ ಅವರ ಸ್ಥಿತಿ ನೋಡಿ ಸಾರ್ವಜನಿಕರೇ ಬೆಚ್ಚಿಬಿದ್ದಿದ್ದಾರೆ. ಅವರ ಕೈ ತುಂಡಾಗಿ ಬಿದ್ದಿತ್ತು, ಮೆದುಳಿನ ಭಾಗವೇ ಹೊರಬಂದಿತ್ತು. ತಕ್ಷಣ ಪಡುಬಿದ್ರಿ ಪೊಲೀಸರು ಮತ್ತು ಸಾರ್ವಜನಿಕರು ಸೇರಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸ್ಕೂಟಿ ಸವಾರನ ಒಂದು ಸಣ್ಣ ತಪ್ಪು ಈಗ 2 ಕುಟುಂಬಗಳನ್ನ ಬೀದಿಗೆ ತಂದಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ 1 ಸೆಕೆಂಡಿನ ಅಜಾಗರೂಕತೆ ಎಂತಹ ಅನಾಹುತ ಮಾಡಬಹುದು ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿ. ಕರಾವಳಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.